ಕಾಂಗ್ರೆಸ್ ಚುನಾವಣಾ ಪ್ರಚಾರದ ವೇಳೆ ವಿಶೇಷ ಘಟನೆಯೊಂದು ನಡೆಯಿತು. ಗುರುವಾರ ಮಧುಗಿರಿ ಪಟ್ಟಣದ ಆಶುಕಣದಲ್ಲಿ ನಿಖಿತ್ ಮೌರ್ಯ ಅವರು ಭಾಷಣ ಮಾಡುತ್ತಿದ್ದ ವೇಳೆ ಆಜಾನ್ ಆಗಿದ್ದು, ಈ ವೇಳೆ ತುಮಕೂರು ಜಿಲ್ಲಾ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ನಿಖಿತ್ ಮೌರ್ಯ ಅವರಿಗೆ ಭಾಷಣ ನಿಲ್ಲಿಸುವಂತೆ ತಿಳಿಸಿದರು. ಈ ವೇಳೆ ಸಭಿಕರನ್ನುದ್ದೇಶಿಸಿ ಮಾತನಾಡುತ್ತಿದ್ದ ನಿಖಿತ್ ಮೌರ್ಯ ಭಾಷಣ ನಿಲ್ಲಿಸಿದ್ದಾರೆ. ಆಜಾನ್ ಪೂರ್ಣವಾಗುವವರೆಗೂ ಮೌನವಾಗಿ ನಿಂತು ಬಳಿಕ ಮತ್ತೆ ಭಾಷಣ ಮುಂದುವರಿಸಿದರು. ರಾಜೇಂದ್ರ ರಾಜಣ್ಣ ಅವರ ಈ ನಡೆಯು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಇದೇ ವೇಳೆ ಯಾರದೇ ಪ್ರಾರ್ಥನೆಗೆ ಅಡ್ಡಿಯಾಗುವುದು ನನಗೆ ಇಷ್ಟವಿಲ್ಲ, ಹಾಗಾಗಿ ಭಾಷಣವನ್ನು ನಡುವೆ ನಿಲ್ಲಿಸಿರುವುದಾಗಿ ರಾಜೇಂದ್ರ ರಾಜಣ್ಣ ತಿಳಿಸಿದರು. ವರದಿ ಅಭಿದ್ ಮಧುಗಿರಿ. ಬಿಜೆಪಿಯವರು ಎಷ್ಟೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾಳೆ ಮೇ 10ನೇ ತಾರೀಕು ನೀವೆಲ್ಲರೂ ಕೂಡ ವೋಟ್ ಹಾಕೋದಕ್ಕೆ ಹೋಗ್ತೀರಿ. ಚುನಾವಣೆ ಹತ್ರ ಬಂದಾಗ ವಿರೋಧ ಪಕ್ಷದವರು ಹಣದ ಹೊಳೆಯನ್ನೇ ಹರಿಸ್ತಾರೆ. ನನಗೆ ಗೊತ್ತಿದೆ, ಈಗಾಗಲೇ ಕರ್ನಾಟಕದ ಎಲ್ಲಾ ಕಡೆನೂ ಬಿಜೆಪಿಯವರು ಇರ್ಬೋದು, ಜನತಾದಳದವರು ಇರ್ಬೋದು, ಜನರ ಹತ್ರ ಹೋದ್ರೆ ಅದ್ ಕ್ಯಾ ಕಿಯೇ ಹೇ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಪೈಸಾ ದೇತಾ ಹೂಂ, ಪೈಸಾ ದೇತಾ ಹೂಂ. ಊರಲ್ಲಿ ಮಾರನ್ನ ದೇವಸ್ಥಾನ ಬಂದು ನೋಡಿದ್ರೆ ಎಷ್ಟೋ ಜನ ಬುರ್ಕ ಹಾಕಿ ಮಕ್ಕಳಿಗೆ ತಾಯ್ತ ಕಟ್ಸಕ್ ಬಂದಿರ್ತಾರೆ. ಇದು ಭಾರತ. ಇಲ್ಲಿ ಆಜಾನ್ ಆಗುತ್ತೆ ಅಂತ ಅಂದ್ರೆ ನಾವು ನಮ್ಮ ಗಲಾಟೆ ನಿಲ್ಸಿ ಒಂದ್ ನಿಮಿಷ ಮೌನದಲ್ಲಿ ನಿಂತ್ಕೊತೀವಿ. ಇದೇ ಭಾರತ. ಪ್ರೀತಿಯಿಂದ ಬದುಕಬೇಕು ಅನ್ನೋದನ್ನ ಯಾರು ಹೇಳ್ಕೊಟ್ರು ಅಂತಂದ್ರೆ ಅವತ್ತಿನಿಂದ ಇವತ್ತಿನವರೆಗೆ. ಇವತ್ತು ಯೋಚನೆ ಮಾಡಿ, ನೀವು ಚುನಾವಣೆಯಲ್ಲಿ ಮೇ 10ನೇ ತಾರೀಕು ವೋಟ್ ಹಾಕಕ್ ಹೋಗ್ತೀರಾ? ವೋಟ್ ಹಾಕಲ್ವಾ? ಹಾಕ್ತೀರಲ್ಲ? ಮೇ 10 ವೋಟ್ ಹಾಕ್ಬೇಕಾದ್ರೆ ಏನ್ ನೆನಪಿಸ್ಕೊಳ್ಬೇಕು ಗೊತ್ತಾ? ಚುನಾವಣೆ ಹಿಂದಿನ ದಿವಸ ಯಾರಾದ್ರೂ ದುಡ್ಡು ಕೊಟ್ಟು ಆಮಿಷ ತೋರ್ಸೋದಕ್ಕೆ ಬಂದ್ರೆ ನೀವು ಅವ್ರಿಗೆ ಹೇಳ್ಬೇಕು. ಏನ್ ಹೇಳ್ಬೇಕು ಅಂತಂದ್ರೆ, ಗ್ಯಾಸ್ ಸಿಲಿಂಡರ್ ಇವತ್ತು ನಾವಿದ್ದಾಗ 400 ರೂಪಾಯಿ ಇದ್ದಿದ್ದಕ್ಕೆ ತಲೆ ಮೇಲೆ ಹೊತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಶೋಭಾ ಕರಂದ್ಲಾಜೆ ಅವರೇ, ಬಿಜೆಪಿ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಇವತ್ತು 1200 ರೂಪಾಯಿ ಆಗಿದೆ. ಹೌದಾ? ಸಿಲಿಂಡರ್ ಆಗಿದ್ಯಾ? 1200 ರೂಪಾಯಿ ಸಿಲಿಂಡರ್ ಆಗಿದೆ. ಯೋಚನೆ ಮಾಡಿ. ಇವತ್ತು ಪೆಟ್ರೋಲು ನೀವೇನಿಲ್ಲ ಅಂದ್ರೂ ಒಂದು ತಿಂಗಳಿಗೆ 1 ಸಿಲಿಂಡರ್ ಅಂತೆ, ವರ್ಷಕ್ಕೆ 12 ಸಿಲಿಂಡರ್ ಬಳಸಿದ್ರೆ ಕನಿಷ್ಠ 15,000 ರಿಂದ 16,000 ರೂಪಾಯಿ ಬರೀ ಗ್ಯಾಸಿಗೆ ಕೊಡ್ತೀರಾ. ಹೌದಾ? ಎಲೆಕ್ಷನ್ ಹಿಂದಿನ ದಿವಸ